ಶಾಸಕರ ಕಚೇರಿಯ ಬಗ್ಗೆ ಆಪ್ತ ಸಹಾಯಕರನ್ನು ಇಟ್ಟುಕೊಂಡು ಜನರನ್ನು ತಲುಪುವಂತ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಅದರ ಬಗ್ಗೆ ಒಂದಷ್ಟು ಅಷ್ಟು ಅನುದಾನ ಬಳಕೆ ಅಗತ್ಯ ಇರಲಿಲ್ಲ ಅನ್ನುವಂಥ ಒಂದು ಆರೋಪಗಳು ಕೂಡ ಬಂತು. ಏನು ಹೇಳ್ತೀರಿ ಸರ್? ಈಗ ಹೇಗಿದೆ ಜನರ ಸ್ಪಂದನೆ? ನೋಡಿ, ಯಾವುದೇ ಒಂದು ಕೆಲಸಗಳು ಮಾಡಬೇಕಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೀವು ಇಲ್ಲಿ ಆಫೀಸ್ ಮಾಡಿ ಏನಿಲ್ಲದಿದ್ದರೆ ಮಾಡಲಿಕ್ಕೆ ಆಗ್ತದೆ? ಆಗೋದಿಲ್ಲ. ಅಲ್ಲಿ ವರ್ಕಿಂಗ್ ಒಳ್ಳೆ ಅಟ್ಮಾಸ್ಫಿಯರ್ ಬೇಕು, ಅಲ್ಲಿ ಜನಗಳು ಬಂದಾಗ ಸ್ಪಂದನೆ ಬೇಕು. ಹಿಂದೆ ಎಲ್ಲ ಜನಗಳೇ ಬರ್ತಾ ಇಲ್ಲ. ಈಗ ಯಾರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ, ನಾನು ಯಾರನ್ನು ಆರೋಪ ಮಾಡೋದಿಲ್ಲ ಅಂತ ನಾನು ಸುಮ್ಮನೆ ಕೂತದ್ದು ಇಷ್ಟವರೆಗೆ. ನೀವೀಗ ಕೇಳಿದ್ದಕ್ಕೆ ನಾನು ಉತ್ತರ ಕೊಡಬೇಕಾಗ್ತದೆ, ಇಲ್ಲಾದರೆ ಅದು ನಮ್ಮದು ತಪ್ಪಾಗ್ತದೆ. ಮೊದಲಿನವರು ಯಾರು ಮಾಡಬಾರ್ದಂತ ಇಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಒಬ್ಬರು 56, 60, 69 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ನಾನು ಯಾರ ಹೆಸರನ್ನು ಯಾರು ಅವ್ರು ಮಾಡಲಿ, ಅದು ಮಾಡಲಿಕ್ಕೆ ಏನು ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ. ಅದು ಅವರಿಗೆ ಇವತ್ತು ಮುಖ್ಯಮಂತ್ರಿಗಳ ಕಚೇರಿಗಳಿಗೆ ಮಾಡ್ತಾರೆ, ಇನ್ನೊಂದಕ್ಕೆ ಮಾಡ್ತಾರೆ. ಅಲ್ಲಿ ವರ್ಕಿಂಗ್ ಅಟ್ಮಾಸ್ಫಿಯರ್ ಬೇಕು ಅಂತ ನಾವು ಮಾಡಿರುವಂಥದ್ದು. ನನಗೆ ಸಿಗುತ್ತಿರುವಂಥದ್ದು 90,000 ರೂಪಾಯಿ ಸಂಬಳ. ನಾನು ಕೊಡ್ತಾ ಇರುವಂಥದ್ದು 2.25 ಲಕ್ಷ ರೂಪಾಯಿ ಸಂಬಳ ನನ್ನ ಆಪ್ತ ಸಹಾಯಕರಿಗೆ. ನಾನು ಅದರಲ್ಲಿ ಒಬ್ಬರನ್ನ ಸಂಬಳವನ್ನು ಒಳಗೆ ಹಾಕಿ ನನಗೆ ಬೆಂಗಳೂರಲ್ಲಿ 2 PAಗಳು ಯಾಕೆ ನನ್ನ ಬ್ಯಾಗ್ ಇಟ್ಕೊಂಡು ಹೋಗ್ಲಿಕ್ಕೆ? ಅದಕ್ಕೇನಲ್ಲ, ಎಲ್ಲ ಜನರ ಕೆಲಸ ಆಗಬೇಕು, ಇಲ್ಲಿ ಡೆವಲಪ್ಮೆಂಟ್ಗಳಾಗಬೇಕು, ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು, ಫೈಲ್ಗಳನ್ನ ಹಂತ ಹಂತದಲ್ಲಿ ಮುಂದೆ. ಇಷ್ಟರೊಳಗೆ ಯಾಕೆ 1,000 ಕೋಟಿ ಬಂದಿಲ್ಲ? 960 ಕೋಟಿ ದಕ್ಷಿಣ ಕನ್ನಡ ಮೊದಲು 5 ವರ್ಷ ಸರ್ಕಾರ ಇರಲಿಲ್ವಾ? ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ? ಪಶುವೈದ್ಯಕೀಯ ಕಾಲೇಜು 5 ಇಂಚು ಧೂಳು ಹಿಡ್ಕೊಂಡು ಇರಬೇಕಿತ್ತ? 5 ವರ್ಷದಲ್ಲಿ ಇರಬೇಕಿತ್ತ? ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ 5.5 ಕೋಟಿ ಇಷ್ಟವರೆಗೆ ಬಂದಿದೆಯಾ? ನಾನು ಕೇಳ್ತಿರೋ ಡ್ರೈನೇಜ್ ಫೆಸಿಲಿಟಿ ಇವತ್ತಿನವರೆಗೆ ಸರ್ವೆ ಮಾಡಲಿಕ್ಕೆ ಆಗಿ ಬಂದಿದೆಯಾ? ತುಳುವಿನ ಬಗ್ಗೆ ಯಾರಾದರೂ ಇಷ್ಟವರೆಗೆ ಯಾರಾದರೂ ಮಾತಾಡಿದವರು ಇದ್ದಾರಾ? 14 ದಿವಸ ಕಲಾಪದಲ್ಲಿ 12 ದಿವಸ ಮಾತಾಡಿದ್ದೀನಿ. ಅಡಿಕೆ ವಿಚಾರ, ಬಾಕಿ ವಿಚಾರ ಎಲ್ಲ ಮಾತಾಡಿದ್ದೀನಿ, ಪರವಾಗಿ ಮಾತಾಡಿದ್ರು. 32,000 ಅಕ್ರಮ ಸಕ್ರಮ 94C ಫೈಲು ಅಲ್ಲಿ ಬಿದ್ದು ಬೀಳುವಂಥ ಅವಶ್ಯಕತೆ 5 ವರ್ಷದಲ್ಲಿ ಯಾರಿಗೆ ಕಾಣಿಲ್ವಾ? ಇದಕ್ಕೆಲ್ಲ ಕಚೇರಿ ಬೇಕು ಅಂತ ಹೇಳಿತು. ಇದಕ್ಕೆ ಕಚೇರಿ ಬೇಕು. ನಾವೇನು ದುಡ್ಡು ಮಾಡಬೇಕಿದ್ರೆ ನಮಗೆ ಕಚೇರಿ ಬೇಡ ಆಯಿತು. ಒಂದು ಸಲ ಕೌಂಟ್ರ್ ಮಾಡಿ ಅಲ್ಲಿ ಕೂತ್ಕೊಳ್ಳೋದು, ಜನ ಬಂದಾಗ ತಪ್ಪಿಸಿ ಓಡೋದು. ಮತ್ತು ಯಾರೆಲ್ಲ ದುಡ್ಡು ಕೊಡ್ತಾರೆ ಅವ್ರದ್ದು ಅಕ್ರಮ ಸಕ್ರಮ ಇದು ಕಲೆಕ್ಷನ್ ಮಾಡುವ ಸೆಂಟರ್ ಮಾಡಬೇಕಿದ್ರೆ ಆಫೀಸ್ ಬೇಡ. 8 ಜನ 6 ಜನ PEಗಳು ಬೇಡ. ಒಬ್ಬ ಏಜೆಂಟ್ 2 ಏಜೆಂಟುಗಳು ಸುತ್ತಮುತ್ತ ಇದ್ದರೆ ಆ ಏಜೆಂಟುಗಳ ಮುಖಾಂತರ ದುಡ್ಡು ತೆಕ್ಕೊಂಡು ಕಡತವನ್ನು ಮಾಡುವಂಥದ್ದು ಅವರಿಗೆ ಬೇಡ. ನಾನು ಮೊದಲು ಹೇಳಿದಾಗೆ ನಾನು ದುಡ್ಡು ಮಾಡಲಿಕ್ಕೆ ರಾಜಕೀಯಕ್ಕೆ ಬಂದವನಲ್ಲ. ನಾನು ಸೇವೆ ಮಾಡಲಿಕ್ಕೆ ಬಂದಿದ್ದೇನೆ. ಜನಗಳ ಆಶೀರ್ವಾದ ಬೇಕು, ದೇವರ ಆಶೀರ್ವಾದ ಬೇಕು. ನಾನು ಇದನ್ನು ನಿಜವಾಗ್ಲೂ ಬೇರೆ ಬಗ್ಗೆ ಮಾತಾಡೋದಿಲ್ಲ ಅಂತ ಕೂತಿದ್ದೀನಿ. ಇವತ್ತು ನೀವು ಪ್ರಶ್ನೆ ಕೇಳುವಾಗ ನನ್ನ ಆ ಬ್ಲಾಕ್ ಏನು ಅದು ಓಪನ್ ಆಯಿತು, ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಆದರೂ ನಾನು ಯಾರ ಬಗ್ಗೆನೂ ವಿಚಾರಗಳನ್ನು ಹೇಳುವುದಿಲ್ಲ, ಯಾರ ಬಗ್ಗೆನೂ ಮಾತಾಡೋದಿಲ್ಲ. ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ. ನಾನು ಖರ್ಚು ಏನು ಮಾಡಿದ್ದೀನಿ ಜನರಿಗಾಗಿ ಮಾಡಿದ್ದೀನಿ, ನನ್ನ ಸ್ವಂತಕ್ಕೆಲ್ಲ. ಯಾರು ಶಾಸಕರಾಗ್ತಾರೆ ಆ ಶಾಸಕರಿಗೆ ಕೂತ್ಕೊಳ್ಳಿಕ್ಕೆ ಇರುವಂಥದ್ದು. ನಾನು ಎಷ್ಟು ವರ್ಷ ಶಾಸಕನಾಗಿದ್ದೇನೆ ನನಗೆ ಕೂತ್ಕೊಳ್ಳಿಕ್ಕೆ. ಇನ್ನು ಯಾರಿಗೆ ನಾನು ಅದನ್ನು ಹೋಗುವಾಗ ನಾನೇನು ತೊಗೊಂಡು ಹೋಗೋದಿಲ್ಲ ನನ್ನ ಮನೆಗೆ. ಅದು ಯಾರಿಗೆ ಇಡುತ್ತದೆ, ಯಾರಿಗೆ ಆ ಯೋಗ್ಯತೆ ಬರ್ತದೆ, ಯಾರು ಕೆಲಸ ಮಾಡ್ತಾರೆ, ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವನಿಗೆ ಕೂತ್ಕೊಳ್ಳಿಕ್ಕೆ ಇರುವಂಥದ್ದನ್ನು ಅದು ಎಲ್ರಿಗೆ ಬೇಕಾಗಿ ಅಲ್ಲಿ ಕೂತ್ಕೊಳ್ಳೋನು ಕೂಡ ಮುಂದಿನ ಎಲ್ಲ ಜನರಿಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಮಾಡಲಿ, ಪುತ್ತೂರಿನ ಅಭಿವೃದ್ಧಿಗಾಗಿ ಕೆಲಸ ಮಾಡಲಿ ಅಂತ ನಾನು ಅವರಿಗೆ ವಿನಂತಿ ಮಾಡಿಕೊಳ್ಳೋದು ಅವ್ರ ಹತ್ರ ನನ್ನ ಕಳಕಳಿಯ ವಿನಂತಿ.